ಉಡುಪಿಯ ಸಮಾಜ ಸೇವಕನಿಂದ ರಕ್ಷಿಸಲ್ಪಟ್ಟು ನಿಟ್ಟೂರಿನ ಸಖಿ ಒನ್ ಸ್ಟಾಪ್ ಸೆಂಟರ್ನಲ್ಲಿ ಆಶ್ರಯ ಪಡೆದಿದ್ದ ಅಪರಿಚಿತ ಮಹಿಳೆಯ ಹೆತ್ತವರು ಪತ್ತೆಯಾಗಿತ್ತು. ಕಾನೂನು ಪ್ರಕ್ರಿಯೆಗಳು ನಡೆದ ಬಳಿಕ ಮಹಿಳೆಯನ್ನ ತಂದೆ ನಾಗರಾಜ್ ಅವರಿಗೆ ಶುಕ್ರವಾರ ಒಪ್ಪಿಸಲಾಯಿತು. ಬಳಿಕ ಸಮಾಜ ಸೇವಕರು ಮಹಿಳೆಯರನ್ನ ತಂದೆಯೊಂದಿಗೆ ಬಸ್ಸು ಹತ್ತಿಸಿ ಅವರ ಊರಾದ ಹಾಸನಕ್ಕೆ ಕಳುಹಿಸಿಕೊಟ್ಟಿದ್ದಾರೆ. ಕಾರ್ಯಾಚರಣೆಗೆ ಉಡುಪಿ ಜಿಲ್ಲಾ ನಾಗರಿಕ ಸಮಿತಿಯು ಉಚಿತವಾಗಿ ವಾಹನ ಸೇವೆ ಒದಗಿಸಿ ಸಹಕರಿಸಿತು. ಶ್ರೀಕೃಷ್ಣ ಮಠದ ಸನಿಹದ ತೆಂಕಪೇಟೆಯಲ್ಲಿ ಅಸಹಾಯಕ ಸ್ಥಿತಿಯಲ್ಲಿದ್ದ ಅಪರಿಚಿತ ಮಹಿಳೆಯನ್ನು ಸಮಾಜ ಸೇವಕರಾದ ನಿತ್ಯಾನಂದ ಒಳಕಾಡು, ತಾರನಾಥ್ ಮೇಸ್ತ ಶೀರೂರು ರಕ್ಷಿಸಿದ್ದು ಮಂಗಳವಾರ ಈ ಘಟನೆ ನಡೆದಿತ್ತು. ಕಾನೂನು ಪ್ರಾಧಿಕಾರದ ಸದಸ್ಯೆ ಕಾರ್ಯದರ್ಶಿ ನ್ಯಾಯಾಧೀಶೆ ಶರ್ಮಿಳಾ ಎಸ್ ಅವರ ಮಾರ್ಗದರ್ಶನದ ಮೇರೆಗೆ ರಕ್ಷಿಸಲ್ಪಟ್ಟಿರುವ ಮಹಿಳೆಯನ್ನ ಸಮಾಜ ಸೇವಕರು ಮಹಿಳಾ ಪೊಲೀಸ್ ಠಾಣೆಯ ಸಿಬ್ಬಂದಿಗಳ ಸಹಕಾರದಿಂದ ನಿಟ್ಟೂರು ಸಖಿ ಒನ್ ಸ್ಟಾಪ್ ಸೆಂಟರ್ಗೆ ದಾಖಲುಪಡಿಸಿದ್ರು. ಸ್ವಲ್ಪ ಆ ಕಡೆ ಹೋಗಿ ಮಗಳು ಕೂತ್ಕೊಳ್ಳಿ. ನಿಮ್ಮ ಕೈಗೆ ಒಪ್ಪಿಸಿದ್ದೇವೆ. ಗೊತ್ತಿಲ್ಲ.